ಕುಮಾರ, ನೋಡಿದೆ ಕುಮಾರ, ನೋಡಿದೆ. ನಿನ್ನ ಪ್ರಾಣ ಉಳಿಸುವುದಕ್ಕೆ ನಿನ್ನ ತಂದೆಯ ಪರಮ ಭಕ್ತಿಗೆ ಮೆಚ್ಚಿ ಬರುಡ ದೇವರೇ ಪ್ರತ್ಯಕ್ಷನಾದ. ಸ್ವಾಮಿ, ಗೊತ್ತಾಯ್ತು ಸ್ವಾಮಿ. ನಿಮ್ಮ ಮಗ ಬರ್ತಾನಂತಲ್ಲ? ಹೌದು. ಎಷ್ಟಾದ್ರೂ ನಿಮ್ಮ ಮಗನಲ್ವೇ? ನನ್ನ ಮಗ. ನನಗೆ ಬೇಸರ ಇಲ್ಲ, ನಿಮಗೆ ಯಾಕೆ? ಆದ್ರೂ ಸಂತೋಷವಾಯ್ತು ಸ್ವಾಮಿ. ಆದ್ರೆ ಕೇವಲ 100ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗಲಿಕ್ಕಿಲ್ಲ. ಅದಕ್ಕಾಗಿ ಬ್ರಾಹ್ಮಣರು ನೀವು. ಅನುಮಾನ ಉಂಟ? ನನ್ನ ಮಾತ್ರ ಹೀಗೆ ಬ್ರಾಹ್ಮಣರು ಹಾಗಲ್ಲ, ನನ್ನ ತಂದೆಯವರು ಮಾಡುವಂತಹ ಯಾಗ ಯಜ್ಞಾದಿಗಳಲ್ಲಿ ಪಾಲ್ಗೊಂಡಿರಂತಾದ್ರೆ ಬೇಕಾದಷ್ಟು ದಕ್ಷಿಣೆಗಳನ್ನು ಕೊಡುವುದಕ್ಕೆ ನನ್ನ ತಂದೆಯವರಲ್ಲಿ ನಾನೇ ಹೇಳ್ತೇನೆ ಸ್ವಾಮಿ. ಸ್ವಾಮಿ, ನಾನು ನಿಮಗೆ ಉಪಕಾರವನ್ನು ಮಾಡಿದವ. ನಿಮ್ಮ ಯಾಗಕ್ಕೆ ಹೇಗೂ ನಾನು ಹೇಳಿಕೆ ಇಲ್ಲದಿದ್ರು ಬರ್ತೇನೆ ಅಪ್ಪ. ಬಂದಾಗ ಆ ಸಭೆಯಲ್ಲಿ ನೀವಿರ್ತೀರಿ. ನಿಮಗೆ ಮನಸ್ಸು ಕೇಳ್ತದ ನನಗೇನಾದ್ರೂ ಕೊಡದೆ ಒಂದು ಬೊಗಸೆಯಲ್ಲಿ ಚಿನ್ನದ ನಾಣ್ಯ ಕೊಡ್ತೀರಿ. ಆಗ ನಿಮ್ಮ ತಂದೆ ಅಲ್ಲಿಯೇ ಇರ್ತಾರೆ. ಅವರಲ್ಲಿ ಹೇಳದೆ ನಿಮಗೆ ಮನಸ್ಸು ಕೇಳ್ತದ ನಾನು ಉಪಕಾರ ಮಾಡಿದವ ಅಂತ ನಿಮ್ಮ ತಂದೆಯವರು 2 ಬೊಗಸೆಯಲ್ಲಿ ಚಿನ್ನದ ನಾಣ್ಯ ಕೊಡ್ತಾರೆ. ಆಮೇಲೆ ಗೋದಾನ ಭೂದಾನ ಎಲ್ಲ ಉಂಟಲ್ಲ, ಎಲ್ಲವನ್ನೂ ಕೊಡಿಸ್ತೇನೆ ಸ್ವಾಮಿ. ಮತ್ತೆ ನಾನು ಅಲ್ಲಿಗೆ ಬರಲೇಬೇಕು. ಯಾಕೆ? ನೀವೀಗ ಹೇಳಿದ್ರ 100 ಹೊನ್ನು ಕೊಡ್ತೇನೆ ಅಂತ. ನೀವು ಅರಮನೆಯಿಂದ ಹೊನ್ನನ್ನು ನನಗೆ ಕಳಿಸಿ ಕೊಡುವುದಾದ್ರೆ ಒಬ್ಬ ಆಳಿನ ಕೈಯಲ್ಲಿ ಕೊಡಬೇಡುವ? ಹೌದು. ಅವನಿಗೆ ಸಂಬಳ ಸುಮ್ಮನೆ ಯಾಕೆ ಕೊಡುದು? ಅದನ್ನು ನನಗೆ ಕೊಡಿ, ನಾನೇ ಬರ್ತೇನೆ. ನಿಮಗೆ ಯಾಕೆ ಸ್ವಾಮಿ ಕಷ್ಟ? ನಮಗೆ ಸಂಬಳ ಸಿಗುದಿದ್ರೆ ಯಾವುದು ಕಷ್ಟ ಇಲ್ಲ. ಮತ್ತೆ ಹಾಗಾದ್ರೆ ಬರ್ತೀರಾ? ಆದ್ರೆ ನಿಮ್ಮ ಮಗನನ್ನು ಕರೆದುಕೊಂಡು ಹೋಗುವುದಕ್ಕಿಂತ ಮೊದಲಾಗಿ ನಿಮ್ಮಲ್ಲೊಂದು ಮಾತನ್ನು ಹೇಳ್ತೇನೆ. ಏನು ಸ್ವಾಮಿ? ಅರಸರ ಮಗ ನಾನು. ಹೌದು. ಅರಸನಾದವನು ಪ್ರಜಾ ರಕ್ಷಕನಾಗಿರ್ಬೇಕೇ ಹೊರತು ಪ್ರಜೆಗಳನ್ನು ಕೊಲ್ಲುವವನಾಗಿರಬಾರ್ದಂತೆ. ಆದ್ರೆ ಸತ್ಯ ಹರಿಶ್ಚಂದ್ರರ ಮಗನಿಗೆ ಯಾಕಿಂತಹ ಬುದ್ಧಿ ಬಂತು ಎಂಬ ಹಾಗೆ ನಿಮಗೆ ಸಂಶಯವಿರಬಹುದು. ನನಗೆ ಸಂಶಯ ಅಲ್ಲ, ನಾನು ನಾಳೆ ಸತ್ರು ನಾಳಿನ ಪ್ರಪಂಚ ಹೇಳಬಾರ್ದಲ್ಲ. ಲೋಹಿತಾಶ್ವ ಯಾಕೆ ಇಂತಹ ಕೃತ್ಯವನ್ನು ಗೈದ ಅವರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಈಗ ನಿಮ್ಮಲ್ಲಿ ಹೇಳ್ತೇನೆ ಸ್ವಾಮಿ, ನೀವು ಲೋಕಕ್ಕೆ ಹೇಳಿಕೊಂಡು ಹೋಗಿ. ಸ್ವಾಮಿ, ನನ್ನ ತಂದೆಯವರಿಗೆ ಒಬ್ಬನೇ ಒಬ್ಬ ಮಗ ನಾನು. ಸೂರ್ಯವಂಶದ ಕಡೆಯೇ ಕೊಡಿ. ಒಂದು ವೇಳೆ ನಾನು ಅಳಿದಂತಾದ್ರೆ ಸೂರ್ಯವಂಶವೇ ಅಳಿದಂತೆ. ಅಷ್ಟು ಮಾತ್ರವಲ್ಲದೆ ಹರಕೆಯ ಪ್ರತಿಫಲವಾಗಿ ಹುಟ್ಟಿದವನು ನಾನು. ಒಂದು ವೇಳೆ ನಾನು ಅಳಿದರೆ ನನ್ನ ತಂದೆಯವರಿಗೆ ಮತ್ತೆ ಮಕ್ಕಳಾಗುತ್ತದೋ ಅದು ಪ್ರಶ್ನಾರ್ಥಕವಲ್ವೇ? ಹಾಗಾಗಿ ಸೂರ್ಯವಂಶದ ಅಳಿವು ಉಳಿವು ನನ್ನ ಕೈಯಲ್ಲಿತ್ತು ಸ್ವಾಮಿ. ಅದಕ್ಕಾಗಿ ಇಂತಹ ನಿರ್ಧಾರವನ್ನು ತೆಗೆದುಕೊಂಡದ್ದು. ನಾನು ಕೂಡ ಹಾಗೆ ಸ್ವಾಮಿ. ಯಾರು ಮಕ್ಕಳನ್ನು ಕೊಡ್ಲಿಕ್ಕಿಲ್ಲ, ಆದ್ರೆ ನಾನು ಕೊಡ್ತಾ ಇದ್ದೇನೆ. ಯಾಕೆ? ಉದಾರಿಗಳು ನೀವು. ಸೂರ್ಯವಂಶದ ಏಳಿಗೆಗೆ ನನ್ನ ಕೊಡುಗೆ 100 ಹೊನ್ನು ಬರ್ತದಲ್ಲ? ಖಂಡಿತವಾಗಿ ಬರ್ತದೆ. ಬರ್ತೇನೆ. ಹೋಗಿ ಸ್ವಾಮಿ. ಆದ್ರೆ ಅಲ್ಲಿ ಗೋವನ್ನು ಬೇಕಾದ್ರೆ ಬಿಟ್ಟು ಬನ್ನಿ, ದಕ್ಷಿಣೆಯನ್ನು ಬಿಟ್ಟು ಬರಬೇಕು. ನಾ ಸತ್ಯ ಒಂದು ಮಾತು ಹೇಳ. ಯಾವುದು? ನಾನು ನಿನ್ನನ್ನಾದ್ರೂ ಬಿಡ್ತೇನೆ, ದಕ್ಷಿಣ ಬಿಡುವುದು. ಮಾಡಿದ್ದೇನೆ, ನೀನೊಬ್ಬ ತಪ್ಪಿಸಿಕೊಳ್ಳುವುದ? ಯಾಕೆ? ಇಲ್ಲಿ ನೋಡಿ, ಇವನ ಹೆಸರು ಶುನಶ್ಶೇಪ ಎಂಬ ಹಾಗೆ. ಆಗಿದ್ರೆ ಇವನನ್ನು ನಾನು ಕ್ರಯಕ್ಕೆ ಪಡೆದುಕೊಂಡು ಬಂದದ್ದಪ್ಪ. ಅಂದ್ರೆ ನಿಮಗೆ ಇವನು ಪ್ರೀತ ಪುತ್ರ. ಯಾವ ಉದ್ದೇಶದಿಂದ? ಅಪ್ಪ, ನನ್ನನ್ನು ಬಲಿ ಕೊಡುವುದಕ್ಕೆ ಮುಂದಾಗಿದ್ದೀರಲ್ಲ, ಪ್ರೀತ ಪುತ್ರನಾದಂತಹ ಇವನನ್ನು ನನ್ನ ಬದಲಾಗಿ ಬಲಿ ಕೊಡಿ ಅಪ್ಪ. ರಾಜದಂಡದ ದರ್ಪವಿಲ್ಲ, ಬಲಾತ್ಕಾರವಿಲ್ಲ, ಇಲ್ಲ, ಒತ್ತಡವಿಲ್ಲ, ಇಲ್ಲ. ಅವನು ಮನಸ್ಸೊಪ್ಪಿ ಬರಬೇಕು. ಒಪ್ಪಿದ್ದಾನೆ ಕಂದ,
ನೀನು ಮನಸ್ಸೊಪ್ಪಿ ಬರ್ಬೇಕು. ಒಪ್ಪಿಗೆ ಉಂಟು. ನಿಮಗ್ಯಾರು ಗೊತ್ತು ಸ್ವಾಮಿ? ಮಾಡಿದ ಪುಣ್ಯಾತ್ಮ ನಾನೇ. ಅವನ ತಂದೆಯವರು ನೀನು ಮನವಿಲ್ಲದೆ ಬಂದೆ ಅಂತಾದ್ರೆ ನನಗೆ ಯಜ್ಞಫಲ ಕೈಗೂಡುವುದಿಲ್ಲ. ಮನವಿದೆಯೇ ನಿನಗೆ? ಉಂಟು ಉಂಟು ಹೌದೇ? ಉಂಟು. ನೀವು 200 ಕೊಟ್ರೆ ಉಂಟು ಬರ್ತದೆ. ಯಾರಲ್ಲಿ ಬನ್ನಿ ಇವನನ್ನು ಯೂಪಸ್ತಂಭಕ್ಕೆ ಬಿಗಿಯಿರಿ. ಇವನು ಬಲಿಪಶು, ಯಜ್ಞ ಪಶು. ಕಟ್ಟಿವನು ಕಟ್ಟಿ. ಮಹಾರಾಜರೇ, ಯಾರು ಬರುವುದೇ ಇಲ್ಲ. ಸಭೆಯಲ್ಲಿದ್ದವರೆಲ್ಲ ಮುಖ ನೋಡ್ತಾ ಇದ್ದಾರೆ. ಏನೋ ಹುಡುಗನ ಮೇಲೆ ಒಂದು ಕರುಣೆ ಅವನಿಗೆ. ಬೇಡ, ಅವರು ಎದ್ದು ಬಂದ್ರು ತಡ ಆಗುತ್ತದೆ. ಅದರಿಂದ ಒಂದು ಕೆಲಸ ಮಾಡುವ. ಏನು? ಆಗತ್ತು 100 ಲೆಕ್ಕದಲ್ಲಿ ಇಲ್ಲ. ಇನ್ನು 100 ಕೊಡೋದಿದ್ರೆ ನಾನು ಕಟ್ಟಬಹುದು. 100ಕ್ಕಿಂತ ಕಡಿಮೆ ಇಲ್ಲ ನಿಮ್ಮ ಹತ್ರ. ನಾನು ನಿಜವಾಗಿ ಕೇಳುವುದು 180ರಿಂದ. ನಿಮ್ಮ ಪುಣ್ಯ 100ಕ್ಕೆ ಇಳಿದದ್ದು. 30 ನನಗೆ ನುಸಿ ಕಚ್ಚಿದ. ಆಯ್ತು, ಹಾಗಿದ್ರೆ ಕೊಡಿಸುವ. ಒಟ್ಟಾದ್ರೆ 100 ಕೊಡಿಸುವ. ಆಯ್ತಾಯ್ತು, ಕಟ್ಟಿಯವನು ಕಟ್ಟುವ ಕಟ್ಟುವ. ಹಗ್ಗ ಎಲ್ಲಿಟ್ಟಪ್ಪ? ಹಗ್ಗ ಕೊಡಿ. ನನಗೆ ಮಹಾರಾಜ ಕರ್ತವ್ಯ ಅಂತ ಹೇಳಿದ್ರು ಉಂಟಲ್ಲ, ದೈವ ಮಾಹಿನಿಕ. ಮತ್ತೆ ಯಾಕಂದ್ರೆ ನಾನು ಕರ್ತವ್ಯದಲ್ಲಿ ಯಾವಾಗಲೂ ಭ್ರಷ್ಟ ಆಗುದಿಲ್ಲ. ಮೆಲ್ಲ 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 ಮೆಲ್ಲ. ಸಾಂಕೇತಿಕವಾಗಿ ಕಟ್ಟಿದ್ರೆ ಸಾಕು. ಆಯ್ತಾಯ್ತು. ಗುಡ್. ಅಂತ ಹೇಳಿದ್ರಲ್ಲ ಸಾಂಕೇತಿಕವಾಗಿ. ಎತ್ತ ನಡೆಯಲಿ ನಡೆಯಲಿ ನಡೆಯಲಿ. ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದೀಯಾ? ನಿನ್ನ ದುಃಖ ಸ್ಥಿತಿಯನ್ನು ಕಂಡರೂ ಕಾಣದಂತೆ ಪ್ರತಿಯೊಬ್ಬರು ತಟಸ್ಥರಾಗಿ ಕುಳಿತಿದ್ದಾರೆ. ಕೇಳುತ್ತಿರುವ ವಿಶ್ವಾಮಿತ್ರ, ಭಯ ಪಡಬೇಡ. ಯಾಕೆ ದುಃಖ? ಏನಾಯ್ತು ನಿನಗೆ? ಗುರುವರ್ಯ, ಇಲ್ಲಿಯ ಅರಸ ಹರಕೆಯೊಂದನ್ನು ಹೇಳಿದ. ಯಾರಿಗೆ? ವರುಣದೇವನಿಗೆ. ಏನನ್ನು? ತನ್ನ ಮಗನನ್ನು ಬಲಿ ಕೊಡಬೇಕಾದ ಬದಲಾಗಿ ನನ್ನನ್ನು ಬಲಿ ಕೊಡುವುದಕ್ಕೆ ಯೂಪಸ್ತಂಭಕ್ಕೆ ಕಟ್ಟಿದ್ದಾರೆ. ಪ್ರಾಣ ಭೀತಿಯಿಂದ ಇಂಥವರೆಲ್ಲ ಆಳವನ್ನು ತಿಳಿಯುವುದಕ್ಕೆ ಬಡತಾಯಿ ಮಕ್ಕಳನ್ನು ನೀಡುತ್ತಾರೆ. ಮಗ, ಕಿರ್ಚಿಸಬೇಡ. ನಿನ್ನ ಜೀವವನ್ನು ಮುಟ್ಟುವುದು ಅವನ, ಬಲಿ ಕೊಡುವುದು ವರುಣನಿಗೆ ತಾನೇ. ಅವನನ್ನು ಹೇಗೆ ಪ್ರೀತಿಗೊಳಿಸಬೇಕು ಅಥವಾ ಅವನನ್ನು ಒಲಿಸಿಕೊಳ್ಳುವುದೇ ಹೇಗೆ ನನಗೆ ಗೊತ್ತಿದೆ ಕಂದ. ಹರಾಕ್ಷಪ್ರಿಯರಾದಂತಹ ದೇವತೆಗಳು ಮಂತ್ರಾಧೀನರು. ಅಂತಹ ಮಂತ್ರವನ್ನು ಪಡಿಸಿರಿ ಅಂತಾದ್ರೆ ಯಾವ ದೇವತೆಯಾದರೂ ನಿನಗೆ ಒಲಿದು ಅನುಗ್ರಹ ಮಾಡಲೇಬೇಕು. ವರುಣನನ್ನು ಜಪಿಸುವುದಕ್ಕೆ ನಾ ಹೇಳಿಕೊಡ್ತೇನೆ. ಪಠಿಸ ಪಠಿಸ. ಬಲಿ ಕೊಡುವ ಹೊತ್ತಾಯ್ತಂತೆ. ಬನ್ನಿ ಇವನನ್ನು ಬಲಿ ಕೊಡಿ. ಆವಾಗಲೇ ಖಡ್ಗ ಹಿಡಿದು ನಿಂತಿದ್ದೀರಿ. ಬನ್ನಿ ಯಜ್ಞಪ್ಪ ಶಿವ ಕತ್ತರಿಸಿ. ಮಹಾರಾಜರೇ, ಅವರು ಬರುವಾಗ ಹೊತ್ತಾದೀತು. ಗೊತ್ತಾದ್ರೂ ನಿಯೋಜಿತರಾದದವರೇ ಅಲ್ವೋ? ಬೇಡ, ಅವರಿಗೆ ಕೊಡುವ 100 ನನ್ನ ಲೆಕ್ಕಕ್ಕೆ ಹಾಕಿ ನಾನು ಕಡಿತೇನೆ. ನಾನು 100 ಕೊಡ್ತೇನೆ, ನಿನ್ನನ್ನು ಕಡಿಲ. ಆತ್ಮಹತ್ಯೆ ಮಹಾಪಾಪ. ನೀನು 100 ಏರಿಸು. ನಿನ್ನನ್ನು ಹೊತ್ತುಕೊಳ್ಳಲಿಕ್ಕೆ ಜನ ಬರ್ತಾರೆ. ಇನ್ನೇನಾಗುದಿಲ್ಲ.
ನಿಮಗೆ ಹೊರಡುವಾಗ 300 ಆಗ್ತದೆ ಹಾಗಿದ್ರೆ. ಆದಿತ್ತು ಕೊಡಿಸೋಣ. ನಾನು ಕಡಿ ಎಲ್ಲಿಂಟು ಹೀಗೆ ಕರ್ತವ್ಯ ಅಂತ ಹೇಳಿದ್ರೆ ದೈವ ಮಾಹಿನಿಕ ನೋಡಿ. ದೇವ ಯೂಪಸ್ತಂಭಕ್ಕೆ ಬಿಗಿದಂತಹ ನೀನು ಏಕೋಧ್ಯಾನದಿಂದ ನನ್ನ ಮಂತ್ರವನ್ನೇ ಪಠಿಸಿದ ಕಾರಣವಾಗಿ ಪ್ರಸನ್ನ ಚಿತ್ತನಾಗಿದ್ದೇನೆ. ನಿನಗೆ ಮರಣ ಭೀತಿ ಇಲ್ಲ. ನೀನು ಅಜೀಕರ್ತ ಒಳ್ಳೇದಾಗುವ ಯೋಗ ಈ ಜನ್ಮದಲ್ಲಿದ್ರೆ ಧನ್ಯವಾದ. ಹರಿಶ್ಚಂದ್ರ, ನಿನ್ನ ಹರಕೆ ನನಗೆ ಸಂದಿದೆ. ಉದರ ವೇದನೆ ಉಪಶಮನವಾಗಲಿ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ. ಕುಮಾರ, ನೋಡಿದೆ ಕುಮಾರ, ನೋಡಿದೆ. ನಿನ್ನ ಪ್ರಾಣ ಉಳಿಸುವುದಕ್ಕೆ ನಿನ್ನ ತಂದೆಯ ಪರಮ ಭಕ್ತಿಗೆ ಮೆಚ್ಚಿ ವರುಣ ದೇವರೇ ಪ್ರತ್ಯಕ್ಷನಾದ. ಇಲ್ಲಿ ನಾಟಕ ಆಗ್ತಾ ಉಂಟಾ? ಭಾವೋದ್ವೇಗ, ಮತ್ತೇನು ಕಪ್ಪೆ ನುಂಗಿದ ಹಾಗೆ ಮಾತಾಡುದು? ಸರಿ ಮಾತಾಡು. ಭಾವೋದ್ವೇಗ, ಉದ್ವೇಗ. ನಮ್ಮ ತಂದೆ ಮಗನ ಸಂಭಾಷಣೆ ನೋಡಿ ನಿಮಗೆ ಗುಳುಗುಳು ಆಗ್ತದೆ ಅಲ್ಲ ಕುಮಾರ? ಇಂತಹ ತಂದೆಯನ್ನು ಪಡೆದ ನೀನೇ ಧನ್ಯ. ಇದು ಬಹುಬರಿದಾಗಿದೆ. ಬಾ ಮತಿವಂತ ಆಲೋಚಿಸೋ ಕತೆ ಬಾಳೆಯದಿಗೂ ಹದಿನಾಲ ಬೀರವು ಪಿತನಲ್ಲದೆ ನಗೆ ನೀನು ಅಪ್ಪ ಎಂದು ಕರೆಯುವುದಕ್ಕೂ ನನ್ನ ನಾಲಗೆ ಹೇಸುತ್ತಿದಪ್ಪ. ಮಕ್ಕಳಿಗೆ ಕಷ್ಟಪಟ್ಟು ಎಂದಾದರೆ ಮಕ್ಕಳ ಕಷ್ಟವನ್ನು ಪರಿಹರಿಸುವುದು ತಂದೆ ತಾಯಿಯರ ಕರ್ತವ್ಯ. ಅವರಿಂದಲೂ ಸಾಧ್ಯವಾಗದೆ ಹೋದರೆ ಪ್ರಜೆಗಳನ್ನು ರಕ್ಷಿಸುವ ರಾಜ ರಕ್ಷಿಸುತ್ತಾನೆ. ರಾಜನಿಂದಲೂ ಸಾಧ್ಯವಾಗದೆ ಹೋದರೆ ದೇವರ ಮೊರೆ ಹೋಗುತ್ತಾನೆ. ಆದರೆ ನನ್ನ ಬದುಕಿನಲ್ಲಿ ಎಂತಹ ಪರಿಸ್ಥಿತಿ ಎದುರಾಯಿತು. ತಂದೆ ತಾಯಿಯರು ನೀವಿಬ್ಬರು ನನ್ನನ್ನು ಮಾರಾಟ ಮಾಡಿದ್ದೀರಿ. ಬಡತನ, ಪ್ರಜೆಗಳನ್ನು ರಕ್ಷಿಸುವ ರಾಜ ನನ್ನ ಕತ್ತನ್ನು ಕತ್ತರಿಸುವುದಕ್ಕೆ ಹೇಳಿದ. ಹರಿಕೆ, ಆ ದೇವರು ನನ್ನನ್ನು ಬಲಿ ತೆಗೆದುಕೊಳ್ಳುವುದಕ್ಕೆ ಸಿದ್ಧನಾದ. ನೈವೇದ್ಯ, ಇದರಿಂದ ಒಂದನ್ನು ಮಾತ್ರ ನಾನು ಅರ್ಥವಿಸಿಕೊಂಡೆ. ಏನು? ಹರ ಮುನಿದರು ಗುರು ಕಾಯುವ. ಇನ್ನು ಮುಂದೆ ನೀವು ನನ್ನ ಅಪ್ಪನೇ ಅಲ್ಲ. ಏನಾದ್ರೂ ಮಾತಾಡಿದ್ರೆ ಜಾರಡು ಬಿಡ್ತೇನೆ. ಅಪ್ಪ ಅಲ್ಲ, ಅಪ್ಪ ಹೌದಲ್ವ ಅಂತ ನಿನ್ನ ಅಮ್ಮನಲ್ಲಿ ಕೇಳ ಹೋಗಿ. ಅಪ್ಪ ಅಲ್ಲ, ಇಷ್ಟು ದೊಡ್ಡ ಸಭೆಯಲ್ಲಿ ಯಾರು ನಿನ್ನ ಅಪ್ಪ? ಯಾರು ಯಾರಪ್ಪ? ಅಪ್ಪ ಅಲ್ಲ ಅಂತ ಹೊರಚಿತೆಗಳಿದೆ. ನನ್ನ ಪುನರ್ಜನ್ಮಕ್ಕೆ ಕಾರಣರಾದವರು ಇವರು. ಇನ್ನು ಮುಂದೆ ನನ್ನ ಅಪ್ಪ ಇವರೇ. ದೇವರಿಗ ಪುತ್ರ ನೀನೈ ಭಾವ ಶುದ್ಧವಿ ಒಪ್ಪಿಕೊಳ್ಳುವೆನು. ಯಾವ ಕಾಲಕ್ಕೂ ಹಿರಿಯ ಸುತರಿ ದೇವನಾಥ ಇವ ನನ್ನ ಮಗ ಮಾತ್ರ ಅಲ್ಲ, ನನಗೆ ಎಷ್ಟೋ ಮಕ್ಕಳಿದ್ರು ಇನ್ನು ಮೇಲೆ ಇವ ನನ್ನ ಹಿರಿಯ ಮಗ. ಪ್ರಪಂಚದಲ್ಲಿ ಇನ್ನು ಮುಂದೆ ವಿಶ್ವಾಮಿತ್ರನ ಗೋತ್ರ ಪ್ರವರ್ತಕರಲ್ಲಿ ಇವನೂ ಒಬ್ಬ. ಇವನಿಗೆ ನೀನಿಟ್ಟಿರುವ ಹೆಸರುಂಟಲ್ಲ, ಹೌದು, ಶುನಶೇಪ. ಇನ್ನಿಲ್ಲ. ಇವ ನನಗೆ ದೇವರೇ ಕೊಟ್ಟ ಮಗು. ಆದದ್ದರಿಂದ ಇವನಿಗೆ ಇನ್ನು ಮುಂದೆ ಲೋಕದಲ್ಲಿ ದೇವರಾತ ಅಂತ ಹೆಸರು. ಮನುಷ್ಯರ ಮಾಂಸವನ್ನು ಸಿಗಿದು ಹರಿದು ತಿನ್ನಬಹುದಾದ ಹುಲಿಯಾದರೂ ತನ್ನ ಮರಿಯನ್ನು ಕಾಪಿಡ್ತದೆ. ಮತ್ತೊಬ್ಬರಿಗೆ ಕಚ್ಚಿ ವಿಷಕಾರಿ ಸಾವಿಗೆ ಕಾರಣವಾಗುವ ಹಾವಾದರೂ ತಾನಿಟ್ಟಿರುವಂತಹ ಹೊಟ್ಟೆಯನ್ನು ರಕ್ಷಿಸುವುದಕ್ಕೆ ತಾನು ಪ್ರಯತ್ನಿಸ್ತದೆ, ಎಡಗಾಡುತ್ತದೆ. ಎಡವಾಗುವಂತೆ
ಸರಿ ಸರಿ ಸ್ವಾಮಿ. ಏ ಪ್ರಾಣಿ, ನಿನ್ನಲ್ಲಿ ಮಾತಾಡುತ್ತದೆ. ನೀ ಪಡೆದಿರುವಂತಹ ಮಗನನ್ನು ಬಲಿ ಕೊಡುವುದಕ್ಕೆ ನಿನಗೆ ಯಾವ ಸಂಕೋಚವೂ ಆಗಲಿಲ್ಲವಲ್ಲ. ಪರೋಪಕಾರ ಅಂತ ದೇವ ಭಾಷೆಯಲ್ಲಿ ಆದ್ರೂ ಅಂಕಿತವಾಗಿ ಮಾತಾಡಿದೆ ಅಂತಾದ್ರೆ ಶಾಪ ಕೊಟ್ಟು ನಿನ್ನನ್ನು ಭಸ್ಮ ಮಾಡಿ ಅವನು. ಆಯ್ತು, ಹಾಗಾದ್ರೆ ನನ್ನನ್ನು ತಗೊಳ್ಳಿ, 500 ಕೊಡಿ. ನಿನ್ನನ್ನು ನಾವು ತಕೊಂಡ ಮೇಲೆ ಇನ್ನು ಕೊಡುವುದೇ ನನಗೆ ನೀ ನನಗೆ ಆಗುದಿಲ್ಲ. ಮತ್ತೆ ಕೊಟ್ಟರೆ ಪಡೆದಿದ್ರೆ ನನ್ನ ಖರ್ಚಿಗೆ ಬೇಡವಾ? ನಿನಗೆ ಪ್ರತ್ಯೇಕ ಖರ್ಚು ಉಂಟು. ನಾನು ತೆಕೊಂಡು ಮತ್ತೆ ನನ್ನ ಖರ್ಚು ಬೇರೆ ಉಂಟು. ಹೀಗೆ ಖರ್ಚು ಮಾಡು, ನೀನೇ ಖರ್ಚಾಗಿ ಹೋಗ್ತಿ. ಹೋಗಿಲ್ಲಿಂದ ಮಾತಾಡಿದ್ರೆ ಜಾಗ್ರತೆ. ಬರ್ತೇನೆ ಮಂಟೆಗೆ. ನಡಿ ನಡಿ ನಡಿ. ಅಪ್ಪ ಮಗಳು, ನಿನ್ನ ಕುಮಾರ, ನಿನ್ನ ತಂದೆ ಯಾವಾಗ ಬರ್ತಾರೆ ಎನ್ನುವ ನಿರೀಕ್ಷೆ ನಿನಗೆ ಇಲ್ಲ, ನಿರೀಕ್ಷೆ ಇಲ್ಲ ಅವನಿಗೆ. ಅವನಿಗೆ ನಾನಪ್ಪ. ಹೌದು